ರಾಷ್ಟ್ರಕವಿ ಗೋವಿಂದ ಪೈಯವರ 58ನೇ ಚರಮ ವಾರ್ಷಿಕ ಆಚರಣೆ ನಡೆಯಿತು. ಮಂಜೇಶ್ವರ ಗೋವಿಂದ ಪೈಯವರ 58ನೇ ಚರಮ ವಾರ್ಷಿಕ ದಿನಾಚರಣೆಯನ್ನ ಅವರ ನಿವಾಸಕ್ಕೆ ತೆರಳಿ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿಯ ವತಿಯಿಂದ ಗೌರವ ಸಲ್ಲಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಎಐವೈಎಫ್ನ ಮಂಜೇಶ್ವರ ಮಂಡಲಾಧ್ಯಕ್ಷ ದಯಾಕರ್ ಮಾಡ ವಹಿಸಿದ್ರು. ಮಂಜೇಶ್ವರ ಗೋವಿಂದ ಪೈನ 58ನೇ ಚರಮ ದಿನಾಚರಣೆಯನ್ನು 58 ವರ್ಷ ಅಂದರೆ ಆ ಒಂದು ಚರಮ ದಿನಾಚರಣೆಯನ್ನು ನಮ್ಮ ಇನ್ನಿ ಆರ್ನ ನಿವಾಸಕ್ಕೆ ಬರ್ತದೆ. ಆ ನಿವಾಸ ಚಿತ್ತಿನ ಭವ್ಯವಾಯಿನ ಆರ್ನ ಪ್ರತಿಮದ ಎದುರುಡು ಕೂತ ಮಾಲೆ ಪಾಡ್ದು ಗೌರವ ಸಲ್ಲಿಸಾದು ಇನಿ ನಮ್ಮ ಆಚರಣೆ ಮಾಡ್ತೊಂದಿಲ್ಲ. 1983 ಮಾರ್ಚ್ 23ನೇ ತಾರೀಕು ದಾನಿ ತಿಮ್ಮಪ್ಪ ಪೈಲ ದೇವಕಿ ಪುತ್ರಿಯಾದ ಜನಿಸಿದ ಸುಮಾರು 80 ವರ್ಷಗಳ ಕಾಲ ನಮ್ಮ ದೇಶದ ಒಂಜಿ ಕವಿಯಾದ ಕೇವಲ ಕನ್ನಡ ಮಾತ್ರತ್ತು ವಿವಿಧ ಗ್ರೀಕ್, ಇಂಗ್ಲಿಷ್, ಜರ್ಮನಿ ಇಂಚ ಇತ್ತಿನ ಸುಮಾರು 22 ಭಾಷಾ ಪಾಂಡಿತ್ಯನ ಹೊಂದಿತ್ತಿನ ಒಂಜಿ ಧೀರ. ಎಐವೈಎಫ್ನ ಜಿಲ್ಲಾ ಉಪಾಧ್ಯಕ್ಷ ಅಜಿತ್ ಎಂಸಿ ಲಾಲ್ಪಾಗ್ ಅನುಸ್ಮರಣಾ ಭಾಷಣ ಮಾಡಿದರು. ಸಿಪಿಐ ಮಂಜೇಶ್ವರ ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಮಾಡ, ಸಿಪಿಐ ಮಿಂಜಾ ಲೋಕಲ್ ಕಾರ್ಯದರ್ಶಿ ಗಂಗಾಧರ್ ಕೊಟ್ಟೆ, ಶರತ್ ಬೆಜ್ಜಾ, ಖಲೀಲ್ ನಯಾ ಬಜಾರ್, ಜಯಚಂದ್ ಪೈವಳಿಕೆ ಮೊದಲಾದವರು ಉಪಸ್ಥಿತರಿದ್ದರು.